ಮಹಾಗಣಪತಿನ ರಾಮದೇವಿ ಸೋಮನಾಥನ ಅಪ್ಪೆ ಮಲಯಾಳ ನೆರವೇರಿಕೆ ಮತ್ತು ಶ್ರೀರಾಮ್ ಪ್ರಸನ್ನತ ಮುಂದಾಳ್ತಿರೋ ಮುಂಚಿನ KPR 4ನೇ ಸೀಸನ್ ಕ್ರಿಕೆಟ್ ಕ್ರೀಡೆ ಕೊಟ್ಟರು ನಮ್ಮ ಮಾತು ಸೇರಿದು ಮಾಡ್ಕೊಂಡು ಕ್ರೀಡಾಕೂಟದ ಶ್ರೀರಾಮತೆ ಅವೇ ಪ್ರಕಾರ ನಮ್ಮ ಮಾತೆಲ್ಲ ಒಟ್ಟು ಸೇರಿದು ಮಾಡ್ಕೊಂಡು ಕ್ರೀಡೆಗಡೆ ಆಗಿಟ್ಟು ಆಯ್ತು ಮಾತೆಲ್ಲ ಒಂಜಿ ಹಪ್ಪಿ ಜೋಕ್ಲಾಗ ಎನ್ನದು ಆ ಕ್ರೀಡಾಕೂಟ ನೆರವೇರಿಸಲು ಕೊಡ್ತು ನಾನು ದುಂಪಲ ಅವಾಗಿ ಕುಂದು ಕೊಡ್ತಾವೆ ನೇರ್ದು ಕೊಡೋದ ಕ್ರೀಡಾಕೂಟವನ್ನು ಏರ್ಪಾಡು ಮಾಡ್ಕೊಂಡು ಪುಣ್ಯಕ್ಕೆ ಆ ಶ್ರೀರಾಮದ ಮುಖ್ಯ ಪ್ರಾಣಿ ಹೊರಡೋದು ನಮ್ಮ ಮಾತು ಪರಿಚಯ ಅಂತ ಪ್ರಕಾಶ. ವಂಚನೆ ಈ ಕೊಲ್ಲಿಯ ಪ್ರೀಮಿಯರ್ ಲೀಗ್ 2000 ಆಗಿರುವಂಥ ನಾನೇ ಆ ವೃತ್ತಿಯ ಈ ಕ್ರಿಕೆಟ್ ಗದ್ದಿನ ಸಂತದ್ದು ಮಾತೆಲ್ಲ ಘೋಷಣೆ ಎದುಕರನ್ನು ಹಿಂದುಗಡೆ ವಿಪತ್ತಗಳು ಸಾಧ್ಯತೆ ಮಾತ್ರ ಆಟಗಾರರ ತಂಡಗಳ ನಡೆವಳಿಕೆ ಈ ಗದ್ದಿನ ಕಾರ್ಯಕ್ರಮದಿಂದ ಈ ಕ್ರಿಕೆಟ್ ತಂಡದ ಒಡೆತನದ ನೆಲೆಸಿ ನಮ್ಮ ತಂಡದ ಸಭೆಯನ್ನು ಒಟ್ಟು ಸೇರಿದ್ದು ಈ ಮೈದಾನದಲ್ಲಿ ನೆನಪುಗೊಂಡು ಪುನಃ ಆಟ ಮೌಖದ ಬಂದು ಬಿಟ್ಟಿದ್ದೇನೆ. ಕೊಲ್ಲಿಯ ಪ್ರೀಮಿಯರ್ ಲೀಗ್ 4ನೇ ಸೀಸನ್ನ ಈ ಕ್ರಿಕೆಟ್ ತಂಡದ್ದು ಅವರ ಮೌಖದ ಎದುರಿನಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಶ್ರೀರಾಮ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇದರ ವತಿಯಿಂದ ಕೊಲ್ಲಿಯ ಪ್ರೀಮಿಯರ್ ಲೀಗ್ ಅನ್ನುವಂತಹ 4ನೇ ಆವೃತ್ತಿಯ ಕ್ರಿಕೆಟ್ ಸರಣಿ ಇದೀಗ ಈ ಶ್ರೀರಾಮ ಮೈದಾನದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಈ ಹಂತದಲ್ಲಿ ತಾವೆಲ್ಲರೂ ಬಂದು ಸೇರಿದ್ದೀರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಾ ಈ ದಿನ ನಮ್ಮ ಜೊತೆ ಈ ವೇದಿಕೆಯಲ್ಲಿ ಈಗಾಗಲೇ ಕರ್ನಾಟಕದ ಸರ್ಕಾರದ ವತಿಯಿಂದ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಸದಾಶಿವ್ ಉಳ್ಳಾಲ್ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಈ ಒಂದು
ಸಂಘಟನಾ ಸಮಿತಿಯ ಪರವಾಗಿ ಮತ್ತು ಉಪಸ್ಥಿತರಿರುವಂತಹ ಎಲ್ಲ ಆಟಗಾರರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಕೇಶವಂತ್ ಅಡ್ಕ ಇವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಾಳೆ ಬರಬೇಕು. ನಮ್ಮ ಊರಿನ ಹಿರಿಯರಾಗಿ ಇದೀಗ ಪ್ರತಿಷ್ಠಿತ ಮೂಡದ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸಿಕೊಳ್ಳುವ ಮೂಲಕ ಮುಂದೆ ನಮ್ಮ ಊರಿಗೆ ಅಗತ್ಯವಿರುವಂತಹ ಸರ್ವ ಸವಲತ್ತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಒದಗಿಸಿಕೊಡುವಂತಾಗಲಿ ಅನ್ನುವಂತಹ ಆಶಯದೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾ ಸರಣಿಯಲ್ಲಿ ಭಾಗವಹಿಸುವಂತಹ 8 ತಂಡಗಳ ಮಾಲಕರು ಇದೀಗ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ನಾನು ಭವ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಆಗಮಿಸಿ. ಉಮೇಶ್ವರ ಸ್ಟ್ರೈಕರ್ಸ್, ಕೊಲ್ಯ ವಾರಿಯರ್ಸ್, ಡಿಫೆಂಡರ್ಸ್ ಅಡ್ಕ, ಯುನೈಟೆಡ್ ಪ್ಲೇಯರ್ಸ್, ಸೂಪರ್ ಕಿಂಗ್ಸ್, ಕಾಲೋನಿ ಸೂಪರ್ ಕಿಂಗ್ಸ್, ರೈಸಿಂಗ್ ಸ್ಟಾರ್ಸ್, ದಯವಿಟ್ಟು ಎಲ್ಲ ತಂಡದ ಕಪ್ ತಂಡದ ಮಾಲಕರು 8 ತಂಡಗಳ ಮಾಲಕರು ತಾವೆಲ್ಲರೂ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಶ್ರೀಯುತ ತಾರನಾಥ್ ಗಟ್ಟಿ, ಗೌರವಾಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ. ಇವರನ್ನು ಕೂಡ ಈ ಕ್ರಿಕೆಟ್ ಸರಣಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಶ್ರೀಯುತ ತಾರನಾಥ್ ಗಟ್ಟಿ ಇವರನ್ನ ಶ್ರೀಯುತ ಮುರಾರಿ ಇವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಶ್ರೀಯುತ ಗಿರೀಶ್ ಕೊಲ್ಯ, ನಿವೃತ್ತ ಸೇನಾನಿಯಾಗಿದ್ರು ಕೂಡ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಒಲವನ್ನ ಹೊಂದಿ ಈ ಪ್ರದೇಶದ ಯುವಕರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ನಮ್ಮ ಅತಿಥಿ ಗಣ್ಯರಾದಂತಹ ಶ್ರೀಯುತ ಗಿರೀಶ್ ಕೊಲ್ಯ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ವಿಶ್ವತ್ ರವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಬೇಕು. ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಈಶ್ವರ್ ಮಾಸ್ಟ್ರು. ಈ ಪ್ರದೇಶದ ಹಿರಿಯರಾಗಿ ಸಾಕಷ್ಟು ಕ್ರೀಡಾಭಿಮಾನವನ್ನ ಹೊಂದಿರುವಂತಹ ಶ್ರೀಯುತ ಈಶ್ವರ್ ಮಾಸ್ಟರ್, ಅಧ್ಯಾಪಕರು ಟಿಪ್ಪು ಸುಲ್ತಾನ್ ಹೈಸ್ಕೂಲ್ ಉಳ್ಳಾಲ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಹರೀಶ್ ರವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಬೇಕು. ಅದೇ ರೀತಿ ನಮ್ಮ ಜೊತೆ ಶ್ರೀಯುತ ಅಶೋಕ್ ಇವರಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿಕ್ರಾಂತ್ ಇವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಬೇಕು. ಜೋರದ ಕೈಚಾಪಾಳೆ ಇರಲಿ. ಶ್ರೀಯುತ ಅಶೋಕ್ ರವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಯುವಕರ ಈ ಕ್ರೀಡಾ ಪಂದ್ಯಾಟಕ್ಕೆ ಸದಾ ನಮಗೆ ಪ್ರೋತ್ಸಾಹವನ್ನು ನೀಡುವಂತಹ ಶ್ರೀಯುತ ಅಶೋಕ್ ಇವರು ವೇದಿಕೆಯಲ್ಲಿದ್ದಾರೆ. ಈ ಕ್ರೀಡಾ ಸರಣಿಗೆ ಬಹಳಷ್ಟು ಪ್ರೋತ್ಸಾಹವನ್ನ ನೀಡುವಂತಹ ಶ್ರೀಯುತ ರಾಹುಲ್ ಪೂಜಾರಿ ಉಳ್ಳಾಲ ಇವರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಮಿತ್ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತರನ್ನ ಗೌರವಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀಯುತ ರಾಹುಲ್ ಪೂಜಾರಿ ಉಳ್ಳಾಲ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ರೂಪಾ ಅರುಣ್. ಇವರನ್ನು ಕೂಡ ಈ ಕ್ರೀಡಾ ಸರಣಿಗೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ರೂಪಾ ಅರುಣ್ ಇವರನ್ನ ಶ್ರೀಮತಿ ಶಾರದಾ ಇವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಚಂದ್ರಿಕಾ ರೈ, ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಸಮಿತಿ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ನಯನ ಇವರು ವೇದಿಕೆಗೆ ಆಗಮಿಸಿ
ಪ್ರೀತಿಪೂರ್ವಕವಾಗಿ ಗೌರವಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಹರಿಣಾಕ್ಷಿ ಟೀಚರ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೇವಕಿ ಅವರು ವೇದಿಕೆಗೆ ಆಗಮಿಸಿ ಶ್ರೀತರನ್ನು ಗೌರವಿಸಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹರಿಣಾಕ್ಷಿ ಟೀಚರ್ ಇವರನ್ನ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಪ್ರಶಾಂತ್ ಗಟ್ಟಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಬಾರಿ ಯಶಸ್ವಿಯಾಗಿ ನಡೆದಂತಹ ಕೊಲ್ಯ ಪ್ರೀಮಿಯರ್ ಲೀಗ್ ಅನ್ನ ಯಶಸ್ವಿಯಾಗಿ ಸಂಘಟಿಸಿರುವಂತಹ ಓರ್ವ ನಮ್ಮ ಪ್ರತಿಷ್ಠಿತ ವ್ಯಕ್ತಿ, ಇವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅಶೋಕ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಪ್ರಶಾಂತ್ ಗಟ್ಟಿ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಚಂಚಲಾಕ್ಷಿ, ಅಧ್ಯಕ್ಷರು ಶ್ರೀರಾಮ ಮಹಿಳಾ ಮಂಡಳಿ, ಇವರನ್ನು ಕೂಡ ಈ ಕ್ರಿಕೆಟ್ ಸರಣಿಗೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ ಇವರನ್ನ ಕುಸುಮ ಕಾಸಿಂಬೆಟ್ಟು ದಯವಿಟ್ಟು ವೇದಿಕೆಗೆ ಆಗಮಿಸಿ ಇವರಿಗೆ ಗೌರವಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಶ್ರೀಯುತ ಶೇಖರ್ ಕನೀರ್ಪೇಟ ಇವರು ಈಗಾಗಲೇ ಆಗಮಿಸಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಶಶಿಪ್ರಭಾ, ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕ್ರಿಕೆಟ್ ಸರಣಿಗೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಸರಸ್ವತಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆಯನ್ನು ಮಾಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಶೇಖರ್ ಕನೀರ್ಪೇಟ ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿ, ಇವರನ್ನು ಕೂಡ ಈ ಹಂತದಲ್ಲಿ ಈ ಕ್ರಿಕೆಟ್ ಸರಣಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಪ್ರಸಾದ್ ಇವರು ವೇದಿಕೆಗೆ ಆಗಮಿಸಿ ನಮ್ಮ ಶೇಖರಣ್ಣನಿಗೆ ಗೌರವಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ಈ ಹಂತದಲ್ಲಿ ಈ ಕ್ರಿಕೆಟ್ ಸರಣಿ ಯಶಸ್ವಿಯಾಗಲು ಪ್ರಾರಂಭಿಕ ಹಂತದಲ್ಲಿ ಸಹಕಾರವನ್ನು ನೀಡಿರುವಂತಹ ಈ ಸರಣಿಯಲ್ಲಿ ಭಾಗವಹಿಸುತ್ತಿರುವಂತಹ 8 ತಂಡಗಳ ಮಾಲಕರು ನಮ್ಮ ಜೊತೆ ಇದ್ದಾರೆ. ಈ ಮಾಲಕರ ಹೊರತಾಗಿ ಖಂಡಿತವಾಗಿಯೂ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಕ್ರಿಕೆಟ್ ಸರಣಿಯನ್ನ ಆಯೋಜಿಸಲು ಬಹಳಷ್ಟು ಕಷ್ಟವಾಗ್ತಿತ್ತು. ಆದರೆ ಈ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲೇ ತಂಡವನ್ನ ಖರೀದಿ ಮಾಡಿಕೊಂಡು ಆಟಗಾರರಿಗೆ ಬಹಳಷ್ಟು ಸೊಗಸಾದ ವರ್ಣಮಯ ಈ ಒಂದು ಸಮವಸ್ತ್ರವನ್ನ ಕೂಡ ಕೊಟ್ಟು ಅವರಿಗೆ ಈ ಒಂದು ಕ್ರಿಕೆಟ್ ಆಡಲು ಸಾಕಷ್ಟು ಸ್ಫೂರ್ತಿಯನ್ನ ನೀಡುವಂತಹ ನಮ್ಮ 8 ತಂಡದ ಮಾಲಕರಿದ್ದಾರೆ. ಇವರೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಪ್ರೀತಮ್ ರವರು ವೇದಿಕೆಗೆ ಆಗಮಿಸಿ ಶಾಲನ ಹಾಕಿ ಗೌರವಾರ್ಪಣೆಯನ್ನು ಮಾಡಬೇಕು. ಶ್ರೀಯುತ ಪ್ರೀತಮ್ ಇವರು ನಮ್ಮ ತಂಡದ ಮಾಲಕರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಲೀಗ್ ಪಂದ್ಯಾಟ ಯಶಸ್ವಿ ಆಗ್ಬೇಕಿದ್ರೆ ಆ ತಂಡ ಆ ಸರಣಿಯಲ್ಲಿ ಭಾಗವಹಿಸುವಂತಹ ತಂಡದ ಮಾಲಕರ ಪಾತ್ರ ಪ್ರಮುಖವಾದುದು. ಈ ಹಂತದಲ್ಲಿ ಕೂಡ ಈ ಕೊಲ್ಯ ಪ್ರೀಮಿಯರ್ ಲೀಗ್ ಇದರ 4ನೇ ಆವೃತ್ತಿಯ ಸರಣಿಯಲ್ಲಿ ಸಾಕಷ್ಟು ಮಾಲಕರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರನ್ನ ನಿಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ ಮೂಲಕ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಈ ಪೊರ್ತುಗರಮ ಕೊಲ್ಲಿಯ ಪ್ರೀಮಿಯರ್ ಲೀಗ್ 4ನೇ ಸೀಸನ್ದ ಈ ಗೊಬ್ಬದ ಪಂತಗ್ ಉದಿಪನದ ಪೂರ್ವದ ಕೊರ್ಪಣಂಚಿನ ಕೊಡ್ತಾ ಒಂದುಂಡು ಮಿತ್ತ ಚಾವಡಿ ಉಪನಂಚಿನ ನಮ್ಮ ಕರ್ಗದ ಮಾತ ಬಿನ್ನೇರ್ ನಕಲ್ನ ಒಟ್ಟು ಸೇರಿಗೆಡು ನನ್ನ ಮತ್ತೆ ಬರ್ತದೆ ನಮ್ಮ ಈ ಸಾನಾದಿಗದ ನಿನೇನು ಅರಳವನಂಚಿನ ಪರ್ಲಕಂಠದ ಲೇಸು ನಡಪಾರವಲ್ಲ ಮತ್ತೊಮ್ಮೆ ಈ ಕ್ರಿಕೆಟ್ ಶ್ರೇಣಿಗೆ ಸಹಕರಿಸಿರುವಂತಹ ಸರ್ವ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುವ ಸರ್ವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಇಲ್ಲಿ ನೆಲೆಯಾಗಿರುವಂತಹ ಸರ್ವ ದೈವ ದೇವರುಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಈ ಕ್ರಿಕೆಟ್ ಸರಣಿ ಯಶಸ್ವಿಯಾಗಿ ನೆರವೇರಲಿ, ಯಾವುದೇ ಅಡ್ಡಿ ಆತಂಕಗಳು ಬರದೆ ದೇವರ ಕೃಪೆಯಿಂದ ದೈವಗಳ ಕೃಪೆಯಿಂದ ಬಹಳಷ್ಟು ಯಶಸ್ವಿಯಾಗಿ ಈ ವಾರ ಅದೇ ರೀತಿ ಮುಂದಿನ ವಾರದಲ್ಲಿ ಸಾಗಿ ಬರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಅತಿಥಿ ಗಣ್ಯರು ಪ್ರೀತಿಪೂರ್ವಕವಾಗಿ ನಮಗೆ ದೀಪ ಪ್ರಜ್ವಲನೆಯ ಮೂಲಕವಾಗಿ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದಾರೆ. ಗೊತ್ತಿತ್ತಲಕನೆ ನಮ್ಮ ಊರ್ದ ಹಿರಿಯರ ಏನಂಚಿನ ನಮ್ಮ ಸದಾಶಿವ್ ಉಳ್ಳಾಲ್ ತಾಳ್ಮೆಗೆ ಕುಡಂಜಿ ಪುದರಿತ್ತು ನಾವು ನಮ್ಮ ಸದಾಶಿವ್ ಉಳ್ಳಾಲ್ ಅದು ಈತು ಸಮಯ ನಮ್ಮ ರಾಜಕೀಯ ಹಿಡಿತದು ಈ ಪುರ್ತುಡು ಆರು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ ದಾಯಕ ತೆರ ಅಂಚಾದ ನಿಖಲ ಮಾತಿರನಲ್ಲ ಜೋರೇನ ಕೈತಾಟಿದ ಸ್ವರಟನವರೆಗೆ ಸೊಲ್ಮೆನ ಸಂದಾಯಿತ ಮಲ್ತಂದು ಈ ಪುರ್ತುಡು ಶ್ರೀರಾಮ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಬುಕ್ಕಲ್ನ ಈ ಕೂಟದಾಗಲ ನಿರೇಂದ್ರ ಇತ್ತ ನಮ್ಮ ಒಟ್ಟು ಸೇರಿದು ಮಾನಾದಿಗೆ ಮಲ್ತಂದಿಲ್ಲ ಮಾತು ನಮ್ಮ ಚರ್ಮದ ಜೂನಿಯರ್ ಮಟ್ಟದ ಜಿಲ್ಲಾಯುಕ್ತ ನಮ್ಮ ಸದಾಶಿವ ಉಳ್ಳಾಲ್ ಬೆಳೆಗೆ ಮಾನಾದಿಗೆ ಮಲ್ತುಕೊಂಡು ಊರ್ದ ಕೈ ಚಾಟಿ ಬಂದಿಲ್ಲ ನಮ್ಮನೆ ಊರ್ದಾರ ಅದು ಬಾರಿ ಮಲ್ಲ ಪೂರ್ತಿಗೆ ಅಲಂಕಾರ ಮಾಡಿಕೊಂಡು ನಮ್ಮ ಕೂಟದ ಮಾನಾದಿಗೆ ನೇತೃತ್ವನಾರು ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ಕೂಡ ಬೆರೆದು ಕುಡಿದ ನಮ್ಮ ವಾಸ ನಗರವಾದ ಚೇರ್ಮನ್ ಸಂದಾಯಿತ ಮಲ್ತಂದಿಲ್ಲ ಮುಂದೆ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ 4ನೇ KPL ಸ್ಪರ್ಧೆ ಆವೊಂದುಂಟು. ಈ ಸ್ಪರ್ಧೆದ ಸಮಾರಂಭಡು ಎಂಕಲ್ನ ಮುಲ್ಪದ ಮಾತ ಹಿರಿಯ ಕೆಲಬಕ್ಕ ಜವನಿಯರ ಜೋಕ್ಲು ಮಾತು ಸೇರಿದು ಏನೆಲ್ಲ ಒಂಜಿ ಗುರುತಿಸಿನಂಚಿನ ಕಾರ್ಯಕ್ರಮ ಒಂದೇರು ಎನ್ನನ್ನು ಗುರುತಿಸೋಡು ಎಂಕ್ಲಿಗೆ ಸನ್ಮಾನ ಮಲ್ಪಡೊಂದು ಏಪಲ ಬಯಕನೇ ಹತ್ತು ಆಂಡಲ ಯಾನ್ ಏಪಲ ನಿಕ್ಲು ಒಟ್ಟಿಗೆ ನಮ್ಮ ಒಟ್ಟಿಗೆ ಮತ್ತು ಉಪ್ಪು ನಕ್ಲು ಒಂಜೇ ಇಲ್ಲದ ಜೋಕುಲು ಅಂಚ ನಂಗೆ ಸನ್ಮಾನದ ಒಂದು ಜಿಲ್ಲಾ ನಿಕ್ಲು ಕೊರೋನಾ ಗೌರವವನ್ನು ಸ್ವೀಕಾರ ಮಲ್ತೊಂದು ಈ ಕ್ರೀಡೆಡ್ ಭಾಗವಹಿಸಿನ ಮಾತ್ರೆಗಳನ್ನ ಎನ್ನ ಶುಭಾಶಯ ಪನೊಂದು ನಿಕ್ಲು ಮಾತ್ರೆಲ್ಲ ಎಡ್ಡೆ ರೀತಿಯೊಂದು ಸ್ಪೋರ್ಟ್ಸ್ ಯೂನಿಟ್ ಈ ಕ್ರೀಡೆಡ್ ಭಾಗವಹಿಸಿದ ವಿನ್ನಪ್ನ ಅವಕಾಶ ಕೆಲವು ರೆಡ್ ಟೀಮ್ಗೆ ಮಾತ್ರ ಒಪ್ಪುಂಡ ಆಂಡೆಲ್ಲ ವಿನ್ ಆಯ್ನಕ್ಲ ವಿನ್ ಆವಂದಿನಕ್ಲದಲ್ಲ ಬೇಜಾರು ಮಲ್ಪಂದ ತುಂಬ ನಮ್ಮಲ ವಿನ್ ಆಪ ಪನ್ಪುನ ಭರವಸೆದಿ ಒಂದು ಎಡ್ಡೆ ರೀತಿಯ ಗೊಬ್ಬಲೆ ನನಗೆ ಮಾತೆರೆಗಳ ಭಗವಂತನ ಆಶೀರ್ವಾದ ಒಪ್ಪಾಡು ಪಕ್ಕ ಎಂಕಿನಿ ಈ ಸನ್ಮಾನ ಮಲ್ಪದಂತಿನ ವ್ಯವಸ್ಥೆ ಮಲ್ತಿನ ಪ್ರತಿಯೊರೆಗಳನ್ನ ಎನ್ನ ಉಡಲು ಜಿಂಜಿನ ಸೊಲ್ಮೆನ್ ಸಣ್ಣ ಒಂದು ನನಾಥ ಕಾರ್ಯಕ್ರಮ ನಿಟ್ಟಿಗೆ ಒಪ್ಪುಗ ಪಣೊಂದು ಇನ್ನು ಪ್ರತಿ ವರ್ಷದಂಚೆನೆ ಈ ವರ್ಷಲ ಒಂಜಿ ಪಂದ್ಯಾಟ ಕ್ರಿಕೆಟ್ ಪಂದ್ಯಾಟನ ನಡಪ ಒಂದಲ್ಲೇರು ಈ ಒಂಜಿ ಪಂದ್ಯಾಟನ ಮಲ್ಪೊಡಾಂಡ
ನೆಟ್ ಏತ್ ಕಷ್ಟ ಉಂಡು ಅಂದು ಎಂಕಲ ಗೊತ್ತಾಪುಂಡು ಯಾನೊಂಜಿ ಟೀಚರ್ ಆದ್ ಎಂಕ ನೆತ್ತ ಕಷ್ಟ ಗೊತ್ತುಂಡು ನೆತ್ತ ಪಿರವುಡು ಏತ್ ಜನ ಪರಿಶ್ರಮ ಪಡ್ತೇರು ಪಂದ್ರೆ ಸಾಧ್ಯಜಿ ಅಕ್ಲೆ ಪೂರ ಎನ್ನ ಅಭಿನಂದನೆಯನ್ನು ಸಲ್ಲಿಸ ಒಂದಿರ್ಲೆ ಆಕ್ಚುಲಿ ಈ ಪಂದ್ಯಾಟಡು ಸೋಲು ಗೆಲುವು ಪಂಪಿನ ಸಾಮಾನ್ಯವಾದೊಂಡು ಐಕೆ ಏರ್ಲ ಬೇಜಾರು ಮಲ್ಪರಲ್ಲಿ ಪ್ರತಿಯೊರಿಲ ಗೆಂದುವೇರು ಪನಿಯರು ಆಪಜಿ ಒಂಜಿ ಸರಿ ಸೋತಡ ನೆಕ್ಸ್ಟ್ ಟೈಮ್ ಹಾಕಲು ಗೆಂದುವೇರು ಈ ಒಂಜಿ ಆಟೋಡು ಉಪ್ಪುನಂಚಿನ ಮೂಜಿ ಅಂಶಲ್ ಪಂಡ ಒಂಜಿ ಉದ್ದೇಶ ಪಂಡ ಗುರಿ ಏನ್ ಎರಡನೇ ಕಾನ್ಸಂಟ್ರೇಷನ್ ಏಕಾಗ್ರತೆ ಮೂಜಿನೇ ಒಂಜಿ ಎಡ್ಡೆ ನಡತೆ ಒಂದ್ಸರಿ ಸ್ವಾಮಿ ವಿವೇಕಾನಂದರ ಅಮೇರಿಕದ ಚಿಕಾಗೋಡು ಭಾಷಣ ಮಲ್ಪರೆ ಸಮ್ಮೇಳನದ ಪರವಾದ ಭಾಷಣ ಮಲ್ಪರೆ ಪೋದಿತೇರು ಅದ್ರ ಭಾಷಣ ಪೂರ ಆರು ಇಂಚೇನೆ ಪುರ್ಸೋತುಡು ಒಂಜಿ ನದಿ ತೀರದ ಕೈತಲ್ ಬಂದಾಗ ಕೆಲವೊಂದು ಜೋಕುಲು ಗೊಬ್ಬೊಂದು ಇರ್ತೇರು ದಾದ ಪಂಡ ಈ ಒಂಜಿ ಬಲೂನು ಉರ್ತುದು ಅವೇನು ನೀರಿಡು ನೀಂದೆರೆ ಬಿಡೋದು ಇತ್ತೇರು ನೀಂದೆರೆ ಬಿಡ್ದು ಅಕಲ್ ಐತಿನ ಏರ್ ಗನ್ನಡ್ ಶೂಟ್ ಮಲ್ಪೊಂದು ಅಂಡ್ ಅಕಲ್ ಏದೇ ಪ್ರಯತ್ನ ಮಲ್ತಂಡಲ್ಲ ಐಟ್ ಶೂಟ್ ಮಲ್ಪಾರ ಅವನು ನಿಜಾಂಡವು ಬೈಲೂನು ದುಂಬು ಪೋಂದು ಇತ್ತಂಡು ಮಕ್ಳಿಗೆ ಶೂಟ್ ಮಲ್ಪಾರ ಆತೇಜಿ ಇಂದೇನು ದೂರುಡು ಉಂಟುದು ತೂಯಿನಂಚಿನ ಸ್ವಾಮಿ ವಿವೇಕಾನಂದೇರು ಆ ಜೋಕಡಕ್ಕೆ ಏನ್ವೇರು ಯಾನೋರ ಪ್ರಯತ್ನ ಪರೋಡ್ಲಿಯಾ ಬಂದು ಜೋಕುಲು ಕೊರ್ಪೇರು ಯಾಗನ್ನ ಕೊರ್ಪೇರು ಈ ವಿವೇಕಾನಂದೇರು ಆಯ್ತ ಗುರಿದಿ ಇದು ಮಾತ ಬಲುಲ್ಲ ಒಂಜೇ ಸವನೆ ಪಟ 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 ಅಂದು ಕೊಡತದು ಬಿಡ್ಪೇರು ಈ ಜೋಕ್ಲಿಗೆ ಆಶ್ಚರ್ಯ ಪುಂಡು ಅರೆ ಈರು ಎಂಚ ಕಲ್ತಾರು ಈ ನೀನು ಈತ ಬೇಗ ಮಲ್ಪಾರೆ ಎಂಕುಲು ಈತ ಪ್ರಯತ್ನ ಮಲ್ತೊಂದಲ್ಲ ಈರು ಎಂಕ್ಲೆಗೆ ಆಯ್ಜಿ ಈರು ಇಂಚ ಮಲ್ತಾರೆ ಅಂದು ಅಪಗ ಆರು ಪನ್ಪೇರು ಸಾಧ್ಯ ಉಂಡು ಬಂದು ಅಂದೇನು ಏರು ಕಲ್ಪಾಯಿ ನಿಕ್ಲೆ ಇರೆಗ್ ಬಂದೆ ಜೋಕ್ಲಿಕೇನೋ ಐಕ್ ಪನ್ಪೇರು ಜೋಕ್ಲೆಡ ಇಂಕ್ ನಿಕ್ಕುಲೇ ಕಲ್ತೀನಿ ನೆಡ್ ದುಂಬೆ ಎಂಕಾಯಿ ಆಟ ಗೊತ್ತಿಜ್ಜಂಡು ನಿಕ್ಲೇರ್ದೆ ಅಂದು ಕಲ್ತೀನಿ ಬಂದು ನೆಟ್ ಎಂಚಿನ ಬಂದು ನಂಗೆ ಗೊತ್ತಾಪುಂಡು ಪಂಡ ಆ ಒಂಜಿ ಸ್ವಾಮಿ ವಿವೇಕಾನಂದೇರ ಆ ಒಂಜಿ ಏರ್ಗನ್ನ ಪತ್ತೊಂದು ಅರೆಗ ಒಂಜಿ ಉದ್ದೇಶ ಇತ್ತಂಡು ಇಂದೇನು ಯಾನು ಇನಿ ಪುಡತದೇ ಬುಡೋಡು ಈ ಬಲ್ಲೂನನ್ನು ಪುಡತದೇ ಬುಡೋಡು ಪಂಪಿನ ಒಂಜಿ ಉದ್ದೇಶ ಎರಡನೇ ಏಕಾಗ್ರತೆ ಐತ ಮಿತ್ತೇ ಗಮನ ದೀತೇರು ಅಂಚಿ ಇಂಚಿ ಓಲ ಮನಸ್ಸು ಕೊರಲೆ ಆ ಒಂಜಿ ಬಲೂನ್ದ ಮಿತ್ತೆ ಗಮನ ದೀದು ಅವೇನು ಪುಡತದೆ ಮೂಜಿನೇ ಎಡ್ಡೆ ನಡತೆ ಪಂಡ ಆ ರಾತು ಮುಲ್ಲ ಜನ ಅಂಡಲ್ಲ ಆ ಜೋಕುಲ್ಲ ಎದುಡು ತಪ್ಪು ಒಪ್ಪಿನೇರು ಪಂಡ ನಿಕ್ಲೇಡ್ದೇ ಕಲ್ತೀನಿ ಎಂಕ ದಾಲ ಗೊತ್ತಿಜ್ಜಿ ನಿಕ್ಲೇಡ್ದೇ ಕಲ್ತೀನಿ ಬಂದು ಈ ಮೂಜಿ ಅಂಶ ನಮ್ಮಲ್ಲ ನಮ್ಮ ಜೀವನೋಡು ಅಳವಡಿಸೋಂಡ ನಮ್ಮ ಎಂಚಿನಲ್ಲ ಸಾಧನೆ ಮಲ್ಪೋಲಿ ಪನ್ಪಿನೇಕ್ ಈ ಒಂಜಿ ಮೂಜಿ ಅಂಶ ಕಾರಣ ಅಂಚೆನೆ ನಿಕುಲು ಕೂಡ ನಿಕಲ ಒಂಜಿ ಈ ಪಂದ್ಯಾಟೋಡು ಎಟ್ಟೆ ಗಮನದಿದ್ದ ಗೊಬ್ಬುಲೆ ಅಂಚೆನೆ ವಾ ಒಂಜಿ ವೈಮನಸ್ಸು ದೀವಂದೆ ನಿಕುಲು ಈ ಆಟನು ಗೊಬ್ಬಲೆ ಆ ದೇವರ ನಿಕ್ಲೆಗ್ ಸದಾ ದೇವರನ ಆಶೀರ್ವಾದ ನಿಕ್ಲೆಗ್ ಸದಾ ಉಪ್ಪಾಡು ಪಂಡದು ಯಾನ ದೇವರ ನಟೊಂದು ಎರಡು ಪಾತಿರನ್ನು ಅಂತಂದು ಯಾನೆ ವೆಲ್ಕಮ್ ಅಂತಂದು KPL 4ನೇ ಆವೃತ್ತಿ ಬಹುಶಃ ಫಸ್ಟ್ದ ಆವೃತ್ತಿ ಶುರು ಮನ್ಪುನಗ ಎಂಗ್ಲೆ ಮುಂಚೆ ಪೂಡಿಗೆ ಇರ್ತಂడి ಈ KPL ಎಂಚ ಕಂಟಿನ್ಯೂ ಆವಂದ ಬಂದು ಆಂಡ ಬಹುಶಃ ಶ್ರೀರಾಮನ ದಯಟ್ ಅಪ್ಪೆ ಮಲಯಾಳ ಚಾಮುಂಡಿನ ದಯಟ್ಲ ಇನಿ ಬಾರಿ ಶೋಕುಡು ಆ ಒಂದು ಬಂದುಂಡು ಒಂಜಿ ಕೊಲ್ಯ ಪರಿಸರಕ್ಕೆ ಒಂಜಿ ಕ್ರಿಕೆಟ್ದ ಹಬ್ಬದ ವಾತಾವರಣ ಬರಂದುಂಡು ಎನ್ನ ಆಸೆದಾದ ಪಂಡ ಬರ್ಪಿನ KPLಗೆ ನಮ್ಮ ಮುಲ್ಪ ಲೋಕಲ್ದ ಪೊಂಜೋನಕ್ಲೆಗ್ಲ ಒಂಜಿ ಗೇಮ್ ಅಂತದೆ ಈ KPLನೆ ಇಡೀ ಕೊಲ್ಯದ ಗೇಮ್ ಅನ್ಪುನ ಆಸೆನೆ ದಿವೊಂದುಲ್ಲ ಅಂಚಾದ ಆ ಆಸೆಗೆ ಈಡೇರಾಡು ಬಂದು ದೇವರ ಪ್ರಾರ್ಥನೆ ಮಂತಂದುಲ್ಲ ಅಂಚನೆ ಕ್ರೀಡಾಳುಗಳಿಗೆ ಒಂಜಿ ಎಲ್ಲಿಯ ವರ್ಡ್ ಮಲ್ಲ ಪ್ಲೇಯರ್ ಹತ್ತಿನಲ್ಲಿ ಒಂಜಿ ಎಲ್ಲಿಯ ವರ್ಡ್ ಬಂತ ನಮಕ್ ತಾಳ್ಮೆ ಬೋಡು ಬಹುಶಃ 10 ನಿಮಿಷ ಮೂಲು ಉಂತುನ ತಾಳ್ಮೆ ಇಜ್ಜಿ ಬಂದಂಡ ಒಂಜಿ ವಾರ ಈತ ಜನ ಜವನೇರು ಮೂಲು ಬೆಂತಿನ ಅರ್ಥನೇ ಇಜ್ಜಂದ ಹಾಕೊಂಡು ಕ್ರಿಕೆಟ್ ಕ್ರೀಡೆ ಓವೆ ಆವಾದ ಪಡೆ ಅವು ತಾಳ್ಮೆದ ಪ್ರತೀಕ ಇನಿ ನಮಕ್ ಚಾನ್ಸ್ ತಿಕ್ಕಿಜಿ ಬಂಡ ಎಲ್ಲ ತಿಕ್ಕೊಂಡು ಮೂಲು ಆ ಮನ್ಪಿನಂಚಿನ ಏರಿಗೆ ಮನ್ಪುರ ಅಕಲ ಮನಸ್ಸಿಗೆ ತಾಲ ಬೇಜಾರ ಲೆಕ್ಕ ನಮ್ಮ ಎಡ್ಡೆ ಕ್ರಿಕೆಟ್ ಗುಂಪುಗ ಟೀಮ್ ಓವೇ ವಿನ್ ಆವಡಿ ಫೈನಲಿ ಅದು ಈ ಕೊಲ್ಯದ ಗ್ರೌಂಡ್ ಕ್ರಿಕೆಟ್ ವಿನ್ ಆವಡೆ ಪನಂದು ಬಹುಶಃ ಸೂರ್ಯನ ತಾಪಮಾನ ಆತೆ ಜೋರುಂಡು ಪಿರವು ಉಂತರ ಒಂಜಿ ಕಾರಣ ಸೂರ್ಯಲ ಆದುಪ್ಪು ಆಂಡಲ ಅವೇನು ಮೀರುದು ನಮ್ಮ ಕ್ರೀಡಾ ಸ್ಫೂರ್ತಿ ಉಪ್ಪುಡು ಕ್ರೀಡಾಳ ಎದುರು ಒಂಜಿ 4 ಜನ ಪಾತೇರು ಬಂದಾಗ ನಮ್ಮ ಲೈನ್ ಅಪ್ ಪೆಂಚಿನ ಉಂಡ ಅವೇನು ಶಿಸ್ತುನು ಕಾಪಾಡಿನ ನಮ್ಮ ಮುಖ್ಯ ಕೆಲಸ ಕ್ರೀಡೆದ ಪ್ರಥಮ ಸ್ಟೆಪ್ ನಿಕಲು ಕಲ್ಪೊಂದಾಂಡ ಆ ಶಿಸ್ತುನು ಕಲ್ಪೋಡು ಜರ್ಸಿ ಪಾರ್ದು ಅತ್ತನ ಇಂದು ಪಾರ್ದು ಗೊಬ್ಬಿನ ಮಲ್ಲ ವಿಷಯ ಆ ಶಿಸ್ತುನು ಪಾಲನೆ ಮಂತದ ಗೊಬ್ಬುಂಡ ಆ ರೀಚ್ ಆಪೆ ಪನ್ಪುನಕ್ಕೆ ಒಂಜಿ ಎಡ್ಡ ಉದಾಹರಣೆ ಮೂಲ ಅವಡು ಬರ್ಪಿನ ಸಲದ ಕ್ರಿಕೆಟ್ ಯಾಪ ನಮ್ಮ ಮನ್ಪೋನ ಅಪಗ ಈ ಶಿಸ್ತುನು ಪಾಲನೆ ಮನ್ಪುಲೆ ಪನೊಂದು ಬತ್ತಿನ ಮಾತೆರೆಗ್ಲ
ಧನ್ಯವಾದದ ಒಟ್ಟಿಗೆ ಪಂಡೇರ ಲೇಟ್ ಆಂಡ್ ಧನ್ಯವಾದ ಒಟ್ಟಿಗೆ ನಮ್ಮ ಮುಂದಿನ ಕಾರ್ಯಕ್ರಮವನ್ನ ತಾರಾಯ್ದಾರ್ ಪೇರ ಪಿಚ್ಚಿನ ಉದ್ಘಾಟನೆ ಮಂತರಂಚಿನ ಪೋಂದುಲ್ಲ ಮಾತಾ ಅತಿಥಿ ಇಲ್ಲ ಒಟ್ಟಿಗೆ ಕೈ ಕೆರೆದು ಪಿಚ್ಚಿನ ಉದ್ಘಾಟನೆ ಮಂತದ್ದು ಫಸ್ಟ್ ಮ್ಯಾಚಿನ ಮನ್ಪುಗ ಬಂದು ಪನೊಂದು ಅವಕಾಶ ಹೊಂದಿಸೊಂದು ಮಾತ ಕ್ರೀಡಾ ಪಟುಗಳ ಓವೇ ಒಂಜಿ ವಿಘ್ನ ವಿನಾಶ ಬರಂದೆ ಈ ಕ್ರೀಡೆ ರಡ್ಡುವಾರಡೆ ನಿರ್ವಿಘ್ನವಾದ ಪೋಡ ಬಂದು ಶ್ರೀ ರಾಮಚಂದ್ರ ದೇವೇಡಲ ಅಂಚನೆ ಮುಖ್ಯ ಪ್ರಾಣ ದೇವೇಡಲ ಪ್ರಾರ್ಥನೆ ಮಂತದ್ದು ಈ ಕ್ರಿಕೆಟ್ಗೆ ಎನ್ನ ಹೃದಯಾಂತರದ ಶುಭನ ಕೊರೊಂದಲ್ಲೇ. ಜೈ ಹಿಂದ್, ಜೈ ಕರ್ನಾಟಕ. ರೈಸಿಂಗ್ ಸ್ಟಾರ್ಸ್ ಕೊಲ್ಲಿಯ ದಯವಿಟ್ಟು 2 ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರವನ್ನು ನಮೂದಿಸಿಕೊಳ್ಬೇಕು. ಅದೇ ರೀತಿ ಆಕಾರವನ್ನು ಬಯಸ್ತಾ ಇದ್ದೇವೆ. ಈ ಸರಣಿಯಲ್ಲಿ ಭಾಗವಹಿಸುವಂತಹ 8 ತಂಡಗಳ ಕಪ್ತಾನರು ದಯವಿಟ್ಟು ಈ ಹಂತದಲ್ಲಿ ಪಿಚ್ ಕಡೆಗೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕೊಲ್ಲಿಯ ಪ್ರೀಮಿಯರ್ ಲೀಗ್ ಸೀಸನ್ 8ರ ಈ ಕ್ರೀಡಾ ಸರಣಿಯಲ್ಲಿ ಭಾಗವಹಿಸುವಂತಹ 8 ತಂಡಗಳ ಕಪ್ತಾನರು ದಯವಿಟ್ಟು ಈ ಹಂತದಲ್ಲಿ ಮುಖ್ಯ ಪಿಚ್ನ ಕಡೆಗೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. And 2 matches here already completed, and toss one and bowling first is a decision, and both the teams won. Who bowled first in this match, the KPL season 4. Oh, what a delivery! Fantastic bowling! It's the Yorker inside it. Mr. Sachin Suvarna, clean bowled by Mr. Vikram, one of the superb bowler from Korea Suvanex. Taken 1 wicket, and we are calling Mr. Sharad from Someshwar Strikers to the man of the match in the previous game. Mr. Sharad, please come onto the dais. Mr. Sharad, beautifully bowled by Sharad in the previous match, took 2 wickets, and one of important run in the last 2. So Vikram coming for the last time. What a beautiful delivery! What a beautiful delivery! Clean ball! That is what called experience. That is what called experience. Mr. Vikram. So the man of the match goes to Mr. Sharad, and it is awarded by Mr. Sandeep, the president of KCD Mitra Mindali Kolya. Sorry, Kumpala. Presentation ceremony is going on in the KPL season 4, and we have the 1 now completed, score of 3 runs. 3 runs, 2 wickets. It's a big mistake played by the Legends with 2 important wickets, and here comes Mr. Raki. Mr. Raki bowling for the is bowling the second over of this third match. Coming around the wicket, coming over the wicket. Left arm first medium bowler, Mr. Raki.
And Sunday ball strike, Legends, we needed 6 or 7 balls to mark. We need to go score here 30 more than 30. Oh, what a beautiful delivery! Clean ball! It's a fantastic delivery! What a beautiful delivery! Ball coming around the wicket and clean ball! What a beautiful delivery! And once again, the third match, it is same thing, it is repeated. Whoever scoring first, batting first, losing wicket, regular interval, not able to judge the ball, how it is coming. And the ball, Mr. Rakesh, the delivery is around 140 km per hour. Same team, owned by Mr. Ravi Kumar Karnikota. And we have the second ball in process. Score is stuck on play. Needed runs here, needed runs. Singles nowadays, in this match, will win the game for the Legends. Needed at least minimum of 35. Needed at least minimum of 35 target requires. And Raki coming again. So the second time, the beauty of the delivery, and it's a wide ball. What a wonderful ball. Not able to connect it. And the third time, what a beautiful delivery! What a ball! What a ball! Not able to catch it properly. Straight to the man in the offside. Took a goal in the no inspection. And asking for referral, third umpire, there is no third umpire here. And umpire decision is already out.